ನಮಸ್ಕಾರ ಸ್ನೇಹಿತರೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಶಾರೀರಿಕ ರಚನೆ ಹಾಗೂ ಶರೀರದಲ್ಲಿ ಕಾಣಿಸಿಕೊಳ್ಳುವ ಕೆಲ ಚಿಹ್ನೆಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಸ್ವಭಾವ, ಗುಣ ಹಾಗೂ ಅವರ ಜೀವನದ ಕುರಿತು ಅಂದಾಜಿಸಬಹುದು. ಹಾಗಾದರೆ ಬನ್ನಿ ಭಾಗ್ಯಶಾಲಿ ಯುವತಿಯರ ಕುರಿತು ತಿಳಿದುಕೊಳ್ಳೋಣ. ಸಾಮುದ್ರಿಕ ಶಾಸ್ತ್ರದಲ್ಲಿ ಅದೃಷ್ಟವಂತ ಹುಡುಗಿಯರು ಅನೇಕ ಲಕ್ಷಣಗಳ ಕುರಿತು ಉಲ್ಲೇಖಿಸಲಾಗಿದೆ. ಹಾಗಾದರೆ ಅದೃಷ್ಟವಂತ ಹುಡುಗಿಯರ ಗುಣಗಳು ಮತ್ತು ಲಕ್ಷಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ತಂದೆಯ ಮುಖವನ್ನು ಹೋಲುವ ಹುಡುಗಿಯರು ತುಂಬ ಅದೃಷ್ಟಶಾಲಿ ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಅವಳು ಬಯಸಿದ ಎಲ್ಲ ಸಂತೋಷವನ್ನು ಪಡೆಯುತ್ತಾಳೆ. ಎರಡನೆಯದ್ದು, ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ತಮ್ಮ ಮೂಗಿನ ತುದಿ ಭಾಗದಲ್ಲಿ ಮಚ್ಚೆ ಇರುವ ಹುಡುಗಿಯರು ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. ಮೂರನೆಯದ್ದು, ಹೊಕ್ಕುಳಿನ ಕೆಳಗೆ ಮಚ್ಚೆ ಇರುವವರು ಕೂಡ ಅದೃಷ್ಟವಂತ ಮಹಿಳೆಯರ ಲಕ್ಷಣ ಎಂದು ಹೇಳಬಹುದು. ಈ ಹುಡುಗಿಯರು ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟವನ್ನು ಅನುಭವಿಸುವುದಿಲ್ಲ ಮತ್ತು ಇವರು ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷವನ್ನು ಪಡೆಯುತ್ತಾರೆ. ನಾಲ್ಕನೆಯದ್ದು, ಸಾಮುದ್ರಿಕ ಶಾಸ್ತ್ರದಲ್ಲಿ ಬಿಲ್ಲಿನಂತಹ ಬಾಗಿದ ಹುಬ್ಬುಗಳು ಅತ್ಯುತ್ತಮವೆಂದು ಹಾಗೂ ಅದೃಷ್ಟವಂತ ಹುಡುಗಿಯ ಲಕ್ಷಣ ಎಂದು ಹೇಳಲಾಗುತ್ತದೆ. ಐದನೆಯದ್ದು, ಕೆಂಪು ಮತ್ತು ಮೃದುವಾದ ನಾಲಿಗೆಯನ್ನು ಹೊಂದಿರುವ ಯುವತಿಯರು ಅವರ ಕುಟುಂಬ ಮತ್ತು ಗಂಡನ ಕುಟುಂಬದವರ ಪಾಲಿಗೆ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಆರನೆಯದ್ದು, ಪಾದಗಳಲ್ಲಿ ತ್ರಿಕೋನ ಚಿಹ್ನೆಯನ್ನು ಹೊಂದಿರುವ ಯುವತಿಯರು ತುಂಬ ಚತುರರು ಮತ್ತು ಬುದ್ಧಿವಂತರು ಎಂದು ಹೇಳಲಾಗುತ್ತದೆ. ಈ ಹುಡುಗಿಯರು ಚುರುಕಾಗಿರುತ್ತಾರೆ. ಅದೇ ಕಾರಣದಿಂದ ಆ ಯುವತಿಯರು ತಮ್ಮ ಎಲ್ಲ ಸಂಬಂಧಗಳನ್ನು ಚೆನ್ನಾಗಿ ನಿಭಾಯಿಸುತ್ತಾರೆ. ಈ ಹುಡುಗಿಯರು ತಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸುತ್ತಾರೆ. ಆರನೆಯದ್ದು, ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಗಲವಾದ ಹಣೆ ಇರುವ ಹುಡುಗಿಯರನ್ನು ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ. ಈ ಹುಡುಗಿಯರು ಎಲ್ಲೇ ಹೋದರೂ ಕೂಡ ಇವರಿಗೆ ಹಣದ ಕೊರತೆ ಇರುವುದಿಲ್ಲ ಹಾಗೂ ಅವರ ಮನೆಯಲ್ಲಿ ಸದಾ ಸಂತೋಷ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ. ಏಳನೆಯದ್ದು, ಯಾವ ಯುವತಿಯರು ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುತ್ತಾರೋ ಅವರ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಅಲ್ಲದೆ ಈ ಯುವತಿಯರು ಅವರ ಪತಿ ಪಾಲಿಗೆ ತುಂಬ ಅದೃಷ್ಟವಂತರೆಂದು ಪರಿಗಣಿಸಲಾಗುತ್ತದೆ. ಇಂಥ ಯುವತಿಯರು ಎಲ್ಲಿಯೇ ಹೋದರೂ ಅಲ್ಲಿ ಹಣದ ಸುರಿಮಳೆಯಾಗುತ್ತದೆ ಎಂದು ಹೇಳಬಹುದು. ಎಂಟನೆಯದ್ದು, ಉದ್ದವಾದ ಬೆರಳುಗಳು. ಉದ್ದವಾದ ಬೆರಳುಗಳನ್ನು ಹೊಂದಿರುವ ಯುವತಿಯರು ತಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಿಪುಣರಾಗಿರುತ್ತಾರೆ ಮತ್ತು ಕೆಲಸವನ್ನು ತುಂಬ ಕೌಶಲ್ಯದಿಂದ ನಿಭಾಯಿಸುತ್ತಾರೆ. ಇನ್ನು ಕೊನೆಯದಾಗಿ, ಪಾದದ ಅಡಿಭಾಗವು ಚಪ್ಪಾಟೆಯಾದ ಮತ್ತು ಬೆವರಿನಿಂದ ಮುಕ್ತವಾಗಿರುವ ಹುಡುಗಿಯರು ಸಾಮುದ್ರಿಕ ಶಾಸ್ತ್ರದಲ್ಲಿ ಅತ್ಯುತ್ತಮ ಹುಡುಗಿಯರು ಎಂದು ಹೇಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.